ನನ್ನ ತವರು ಮನೆಯಲ್ಲಿ ವಿನಾಕಾರಣವಾಗಿ ವಿರೋಧವನ್ನು ಬೆಳೆಸಿ ನಮ್ಮ ದುಃಖಕ್ಕೆ ಅವರು ಕಾರಣರಾದರು ಅನ್ನುವ ಹಾಗೆ ಅವಳು ಭಾವಿಸುವ ಹಾಗಾದರೆ ನಮಗೆ ಸತ್ತರೂ ನೆಮ್ಮದಿ ಸಿಗುತ್ತೆ. ಆದ್ದರಿಂದಲೇ ಅವಳ ಮನಸ್ಸನ್ನು ಅರಿತುಕೊಳ್ಳಬೇಕನ್ನುವಂತಹ ಅಪೇಕ್ಷೆ ಇತ್ತು. ಹೇಗೆ ಸಾಧ್ಯ ಆಗ್ತದೆ? ನಾವಿರುವುದು ಗ್ರಾಮ್ಯ ಕಾರಣಗಳು, ಅವಳಿರುವುದು ದೂರದ ದ್ವಾರಕೆಯಲ್ಲಿ. ಹೇಗೆ ಸಂದರ್ಭ ಕೈಗೂಡುವುದಕ್ಕೆ ಸಾಧ್ಯ? ಎಲ್ಲ ನಮ್ಮ ಸಮಸ್ಯೆ ಕೃಷ್ಣನೇ ಪರಿಹಾರ ಮಾಡಿ ಸತಿಯಾದವಳು ಪತಿ ಆಶ್ರಯವನ್ನು ಆಸರೆಯನ್ನು ನಿರೀಕ್ಷಿಸುವುದು ಜೀವನದಲ್ಲಿ ಹೊಸತೇನು ಅಲ್ಲವೇ ಅಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥಿಸಬೇಕಾದಂತಹ ಅನಿವಾರ್ಯತೆ ಏನೂ ಇಲ್ಲ. ಸತಿಯಾದವಳಿ ಸದಾ ಸರ್ವದಾ ಸತಿಯನ್ನು ಸಂರಕ್ಷಿಸುವ ಹೊಣೆಯನ್ನು ಭರ್ತಾರನಾದ ಹೊಂದಿರುವುದು ಈ ಲೋಕದ ಸಹಜ ಧರ್ಮ. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ನನ್ನ ಪಾದ ಮೂಲದಲ್ಲಿ ಬಂದು ನನ್ನನ್ನು ಸಂರಕ್ಷಿಸಬೇಕು, ಕರುಣಿಯೇ ಕಾವುದು. ನಿಜ ಪ್ರಭು. ಏನೇ ಸುಭದ್ರ ನಿನ್ನ ಮಾತಿನ ಧ್ವನಿ? ಹಾಗಿದ್ರೆ ಕರುಣಹೀನನಾಗಿ ನಿನ್ನ ಬಗೆಗೆ ನಾನು ವರ್ತಿಸಿದೆ ಎಲ್ಲಿಯಾದರೂ? ಇಲ್ಲ ಪ್ರಭು. ಅಥವಾ ನಿರ್ದಯಿಯಾಗಿ ನಿನ್ನ ಬಗ್ಗೆ ಯೋಚನೆ ಮಾಡದೆ ನಿಷ್ಠೂರವಾದಂತಹ ಬಗೆಯಿಂದ ಯಾವುದಾದ್ರೂ ತೀರ್ಮಾನಕ್ಕೆ ಮುಂದಾದರೆ ನಿನ್ನ ಜೀವನದಲ್ಲಿ? ಇಲ್ಲ ಸ್ವಾಮಿ. ಅದಕ್ಕೆ ಹೊರತಾಗಿ ಕರುಣಿಯೇ ಕಾವುದನ್ನುವಂತಹ ನಿನ್ನ ಪ್ರಾರ್ಥನೆ ಯಾಕೆ? ಯಾಕಂದ್ರೆ ಒಂದೊಂದು ಮಾತು ಒಂದೊಂದು ವಾಕ್ಯವು ಬೇರೆ ಅರ್ಥವನ್ನು ಧ್ವನಿಸುವ ಕಾಲ ಪಾಂಡವರ ಜೀವನದಲ್ಲಿ. ಆದ್ದರಿಂದ ನಂಬುಗೆಯವಳಾದರೂ ನಿನ್ನ ಮಾತಿನಲ್ಲಿ ಏನೋ ಒಂದು ಅನುಮಾನದ ಸುಳಿ ನಮ್ಮನ್ನು ಕಾಡುವುದಕ್ಕೆ ತೊಡಗಿದೆ. ಸುಂದರಾನನವುಳ್ಳವಳಾಗಿ ಮಂದಯಾನೆಯಾಗಿ ಜಾಣೆಯಾಗಿ ನನ್ನ ಮನಸ್ಸನ್ನು ಚಿತ್ತವನ್ನು ಸದಾಕಾಲ ಆಕರ್ಷಿಸುವ ಗುಣವನ್ನು ಹೊಂದಿದ್ದವಳು ನೀ. ಬಹುದೀರ್ಘ ಕಾಲದ ಅಂತರದ ಆಮೇಲೆ ಸತಿಪತಿಯರು ನಾವು ಜೊತೆಯಾಗುತ್ತಾ ಇದ್ದೇವೆ. ಸರಿ ಪ್ರಭು. ಈ ಸಂದರ್ಭದಲ್ಲಿ ಸಂತೋಷದಿಂದ ನಿನ್ನ ಮದನ ಅರಳಬೇಕೆಂದು ಬದಲಾಗಿ ಕಂದಿ ಹೋಗಿದೆ. ಸುಭದ್ರ ದೇವ, ಹಾಗಿದ್ರೆ ಏನಿದೆ? ದ್ವಾರಕೆಯಲ್ಲಿ ಸ್ವಸ್ಥಮಾನಸಳಾಗಿ ಕಾಲವನ್ನು ಕಳೆಯುವುದಕ್ಕೆ ಅವಕಾಶ ಒದಗಿಸುವಂತಹ ಭರವಸೆಯಿಂದ ನಿನ್ನಣ್ಣನಾದಂತಹ ಕೃಷ್ಣಸ್ವಾಮಿ ನಿನ್ನನ್ನು ಕರೆದೊಯ್ದವ ಅಂದಿನ ದಿನ ಎಳೆಯವನಾದ ಅಭಿಮನ್ಯುವಿಗೆ ಕಾಮನ ವಾಸನದ ಕಷ್ಟವನ್ನು ಅನುಭವಿಸುವುದಕ್ಕೆ ಕಷ್ಟವಾದೀತು. ಆದ್ದರಿಂದ ತಂಗಿಯನ್ನು ಅಳಿಯನನ್ನು ಕರೆದೊಯ್ಯುತ್ತೇನೆ ಅನ್ನುವ ಹಾಗೆ ಆಡಿ ಕರೆದೊಯ್ದ. ಆಡಿದ ಮಾತಿಗೆ ಅವ ತಪ್ಪುವನಲ್ಲ.
ಹೆಣ್ಣಾದವಳಿಗೆ ಪತಿಗೃಹದ ನೆಮ್ಮದಿಯನ್ನದಲ್ಲಿ ಒದಗಿಸಲಾರದು ಅನ್ನುವುದನ್ನು ನಾನು ಅರಿತುಕೊಳ್ಳಬಲ್ಲೆ. ಅತ್ತಿಗೆ ಎಂದು ಕೊಂಕು ಮಾತನಾಡಿದ್ರೆ ಇಲ್ಲವೇ ಇಲ್ಲ, ಅಥವಾ ಅಲ್ಲಿದ್ದಂತಹ ಯಾರಾದರೂ ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ಕಂಡ್ರೆ ಇಲ್ಲ ಸ್ವಾಮಿ, ಯಾರಾದರೂ ನಿನ್ನದಾದಂತಹ ಬಗೆಗಾಗಿ ತಾತ್ಸಾರದ ದೃಷ್ಟಿಕೋನವನ್ನು ಹೊಂದಿದರೆ ದ್ವಾರಕ್ಕೆ ಇಲ್ಲವೇ ಇಲ್ಲ. ಅಲ್ಲ, ಸದ್ಯ ಒದಗಿದಂತಹ ಯಾವುದೋ ಒಂದು ವಿದ್ಯಮಾನದಿಂದ ನಿನಗೆ ಜೀವನದ ಸಂತೋಷ ನೆಮ್ಮದಿಯೆಲ್ಲ ಹಾಳಾಗುವಂತಹ ಬಗೆಯಾಗಿ ಹೋಯಿತು. ಯಾಕೆ ನಿನ್ನ ಮುಖ ಕಂದಿತ್ತು? ಏನು ಕಂದಿದಾನು? ಏನು ನೀನು ಕರುಣಿಯೇ ಕಾವುದು ಅಂತ ಕೇಳಿಕೊಳ್ಳುವುದರ ಹಿನ್ನೆಲೆಯಲ್ಲಿರುವ ಉದ್ದೇಶ
Rama,
ಆದ್ದರಿಂದ ಕಡು ಧೈರ್ಯದಿಂದ ನಿಮ್ಮಲ್ಲಿ ಸೆರೆಗೊಂಡು ಕೈ ಜೋಡಿಸಿ ಪ್ರಾರ್ಥಿಸಿಕೊಳ್ಳುವುದಲ್ಲ, ಬೇಡಿಕೊಳ್ಳುವುದಿಷ್ಟೇ. ಆ ಗಯರನ್ನು ಸಂತೋಷದಿಂದ ಬಿಟ್ಟುಕೊಳ್ಳದೆ ಇರುತ್ತಾವು. ಸುಭದ್ರ ವಿದ್ವಾಂಸರಿಗೆ ಸಭೆಯು ಸ್ವಾಮಿ, ನಿನ್ನ ಅಂತರಂಗದ ಯಥಾರ್ಥವೇನು ಅನ್ನುವುದನ್ನು ನಿನ್ನಲ್ಲಿ ಪ್ರಶ್ನಿಸಿದರೆ ಗಯರನ್ನೂ ಬಿಟ್ಟುಕೊಡಬೇಕು. ಕಲ್ಲಿನೊಂದಿಗಿನ ಹೋರಾಟದಲ್ಲಿ ನಮಗೆ ಒಳ್ಳಿತಾಗದು ಅನ್ನುವಂತಹ ಎಣಿಕೆಯನ್ನು ಹೊಂದಿ ನನ್ನ ಮುಂಭಾಗದಲ್ಲಿ ದೀನತೆಯಿಂದ ಸೆರೆಗೊಡ್ಡಿ ಯಾಚಿಸುವುದಕ್ಕೆ ನೀನು ಮುಂದಾಗಿದ್ದು. ಸುಭದ್ರ ದೇವ, ಚಂದ್ರವಂಶದ ಸೊಸೆ ನೀನು ಅನ್ನುವುದನ್ನು ಮರೆತೆಯೇ? ಇಲ್ಲ. ವಿನಾ ದೈನ್ಯೇನ ಜೀವನ, ಈ ಬಗೆಯ ಸಂಕಲ್ಪದಿಂದಲೇ ಜೀವನಕ್ಕೆ ತೊಡಗಿಕೊಂಡವರು ನಾವು. ಸರಿ. ಪತಿಯಲ್ಲೇ ಆಗಲಿ ಇನ್ನೊಬ್ಬರ ಮುಂಭಾಗದಲ್ಲೇ ಆಗಲಿ ಹಾ, ದೈನ್ಯತೆಯಿಂದ ಯಾಚಿಸುವಂತಹ ಬವಣೆ ಬಂದದ್ದೇನೆ ನಿನಗೆ ಜೀವನದಲ್ಲಿ ಹೇಳು. ಸೆರೆಗೊಡ್ಡಿ ಯಾಚಿಸುವುದಕ್ಕೆ ಮುಂದಾಗಿದ್ದಿ, ಹೌದು. ಬಿಟ್ಟುಕೊಡಬೇಕು ಗಯನನ್ನಲ್ವಾ? ನಿಜ ಪ್ರಭು. ಏನೇ ಹಾ, ಏನು ಅಂತ ತಿಳಿದಿ ಪಾರ್ಥನನ್ನು? ನಾನೇನು? ನನ್ನ ಮನೆತನದ ಹಿನ್ನೆಲೆ ಏನು? ನಾನು ಕೈಗೊಳ್ಳಬೇಕಾದದ್ದೇನನ್ನು ಅನ್ನುವಂತಹ ವಿವೇಕ ಇಲ್ಲದೆ ತೊಡಗಿಸಿಕೊಳ್ಳುವಂತಹ ಮಂದಬುದ್ಧಿಯವನೆಂದು ಎಣಿಸಿದೆಯೇನು? ಇಲ್ಲ ಪ್ರಭು. ನಿನ್ನ ಬಾಯಿಂದ ಇಂತಹ ನುಡಿಗಳನ್ನು ನಾನು ನಿರೀಕ್ಷಿಸಿಯೇ ಇರಲಿಲ್ಲ. ಹಾ, ಚಂದ್ರವಂಶದ ಸೊತೆಯಾಗಿ, ಹಾ, ಮೂರು ಲೋಕದ ವಿಜಯಿಯಾದಂತಹ ಪಾರ್ಥನ ಸತಿಯಾಗಿ, ಸಖಿಯಾಗಿ. ಈ ಕಾಲದಲ್ಲಿ ಸರಿಯಾದ ಆಲೋಚನೆಯಿಂದ ನೀನು ಆಡುತ್ತಿ ಅನ್ನುವಂತಹ ಎಣಿಕೆಯಿಂದ ನಿನ್ನ ಅಂತರಂಗಕ್ಕಾಗಿ ನಾನು ಪ್ರಶ್ನಿಸಿದರೆ ಹಾ, ಆಡುತ್ತಿರುವುದೇನು? ಕೃಷ್ಣ ಭಯದಿಂದ ನೊಂದು ಬೆಂದು ಬಸವಳಿದು ಹೋಗಿದ್ದೀನಿ ನೀನು. ಹೌದು. ಆದ್ದರಿಂದ ಹಾ, ಬದುಕಬೇಕು. ಹೌದು. ಬದುಕು ಯಾವುದೇ ಬದುಕು ಸಶರೀರವಾಗಿ ಉಸಿರಾಡುತ್ತಾ ಇರುವುದಕ್ಕೆ ಬದುಕೆಂದು ಹೆಸರೇನೆ? ಅಥವಾ ಒಬ್ಬ ಮಾನಧನನಾದವನಿಗೆ ತನ್ನ ಮಾನವನ್ನು ಉಳಿಸಿಕೊಂಡು ಬಾಳುವಂತಹ ದಿನದಲ್ಲಿ ಬಾಳುವೆಗಾಗಿ ಬದುಕು ಅಂತ ಕರೆಯುವುದೇ? ಚೆನ್ನಾಗಿ ಆಲೋಚನೆ ಮಾಡುವುದು ನಿನಗೆ ಸ್ಪಷ್ಟವಾಗುತ್ತದೆ. ಮಾನವಾಧೀಶನನ್ನಿಸಿಕೊಂಡಂತಹ ಒಬ್ಬ ಪಾಲನೆಗೆ ತನ್ನ ಆಜ್ಞಾಭಂಗವಾಗುವಂತಹ ಕಾಲ ತಾನು ಬದುಕಿದ್ದಾಗಲೇ ಬಂತೆಂದಾದರೆ, ವಿದ್ವಾಂಸನನ್ನಿಸಿಕೊಂಡವನವನಿಗೆ ತುಂಬಿದ ಸಭೆಯಲ್ಲಿ ಅಪಮಾನವಾದರೆ, ಸುಭದ್ರ ಮಾನಿನಿ ಮಣಿಯೋರ್ವಳು ತನ್ನ ಪತಿಯನ್ನು ಹೊರತಾಗಿ ಅನ್ಯ ಪುರುಷರನ್ನು ಓಲೈಸುವಂತಹ ದಿನ ಬಂತೆಂದಾದರೆ ಏನರ್ಥ ಗೊತ್ತಾ? ಪ್ರಾಣವಿದ್ದಚ್ಚು ತಿಂಗಳು ಗಯನನು ಬಿಡುವನಲ್ಲೆಂದರು ಎಂದರು. ಈ ತ್ರಿವಿಧದ ಅಪಮಾನವೇನೆಂಬೆ? ಶಸ್ತ್ರವಿಲ್ಲದ ವಧಕಣ. ಪ್ರಪಂಚದಲ್ಲಿ ತಿಳಿದವರ ಬಗೆಯಿಂದ ಅದನ್ನು ಗುರುತಿಸಿದರು. ಮಮ ಪ್ರಾಣವಿದ್ದು ಅಚ್ಚುತಂಗಳತಿ ಗಯನನ್ನು ಬಿಟ್ಟು ಬದುಕಿಗಾಗಿ ಹಂಬಲಿಸಬೇಕು ಅನ್ನುವುದನ್ನು ನಿರೀಕ್ಷಿಸುತ್ತೇನೆ. ನೀನು ಕೃಷ್ಣನಿಗೆ ತಂಗಿಯೇ ಇರಬಹುದು, ಆದರೆ ಅರ್ಜುನನ ಸತಿ ಅನ್ನುವುದನ್ನು ಯಾವ ಕಾಲಕ್ಕೂ ಮರೆಯಕೂಡದು. ಇಲ್ಲ ಪ್ರಭು. ಏನು ನಮ್ಮ ಮನೆತನದ ಗೌರವವೋ ಅದಕ್ಕನುಗುಣವಾಗಿ ನೀನು ಒದಗಿ ಬರಬೇಕೇ ಹೊರತು ಪತಿಗೆ ವಿರೋಧವಾಗಿ ನಿನಗೆ ಒಡ ಹುಟ್ಟಿದ ಅಣ್ಣನೇ ಆದರೂ ಅವನನ್ನು ಅನುಸರಿಸುವುದಕ್ಕೆ ಶಾಸ್ತ್ರ ಸಮ್ಮತಿಯನ್ನು ಸೂಚಿಸುವುದಿಲ್ಲ. ದೌಮ್ಯಾದಿ ಮುನಿಗಳು ಸೇರಿದಂತಹ ಸಭೆಯಲ್ಲಿ ಗಯನನ್ನು ಸಂರಕ್ಷಿಸ್ತೇನೆ ಅನ್ನುವ ಹಾಗೆ ವಚನಬದ್ಧನಾದವ ನಾನು. ನನ್ನ ಆಜ್ಞೆಗೆ ನಾನೇ ಭಂಗ ತಂದುಕೊಂಡು ಬದುಕುವಂತಹ ಕೆಟ್ಟ ಬುದ್ಧಿಯವ ಅನ್ನುವ ಹಾಗೆ ನೀನು ಕಲ್ಪಿಸಿಕೊಳ್ಳಬೇಡ. ನನ್ನ ಸತಿಯಾದ ನೀನು ಕೃಷ್ಣಾಶ್ರಯಕ್ಕಾಗಿ, ಕೃಷ್ಣನ ಉದ್ದೇಶಕ್ಕಾಗಿ ನಿನ್ನನ್ನು ನೀನು ಒಪ್ಪಿಸಿಕೊಳ್ಳುವಂತಹ ದಿನ ಬರುವುದಕ್ಕಿಂತ
ಕೃಷ್ಣ ವಿರೋಧದಿಂದ ನನಗೆ ಸಾವು ಬರುವುದೇ ಒಳ್ಳೆಯದು ಅಂತ ನಿರ್ಣಯಿಸಿದವ ನಾನು. ಆದ್ದರಿಂದಲೇ ಹೋಗು, ನಿನ್ನಣ್ಣನಾದ ಕೃಷ್ಣನಲ್ಲಿ ಹೇಳು, ಅಚ್ಚುತಂಗಳಿಗೆ ಗಯನನ್ನು ಬಿಟ್ಟು ಕೊಡುವಂತಹ ಮಾತಿಲ್ಲುವಂತ, ಸಾಧ್ಯವಿದ್ದರೆ ಸಂಗಡದಲ್ಲಿ ಬಿಡಿಸಿಕೊಳ್ಳಬೇಕಂತೆ ಅಂತ. ಹೋಗಿ ನನ್ನ ನಿರೂಪವನ್ನು ಹೇಳು. ಹೋಗ್ತೇನೆ ಸ್ವಾಮಿ, ಹೋಗ್ತೇನೆ. ತಮ್ಮ ಮಾತಿನ ಪ್ರಕಾರವಾಗಿ ನನ್ನ ಅಣ್ಣನ ಹತ್ರ ನಾನು ಹೋಗಿ ಹೇಳಿಕೊಡ್ತೇನೆ. ಆದ್ರೆ ಒಂದು ವಿಚಾರ ಸ್ವಾಮಿ, ದೇವರೊಡನೆ ಹೋರಾಟ ಮಾಡಿದರೆ ನಮ್ಮ ಪಾಲಿಗೆ ಜಯ ಪ್ರಾಪ್ತವಾಗ್ತದೆ ಎಂಬ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಡೆಯುವಂತಹ ಸಂಗ್ರಾಮದಲ್ಲಿ ನಮ್ಮ ಸ್ಥಿತಿ ಏನು ನಾನಂತೂ ತಿಳಿಯ ಪ್ರಭುವೆ. ಒಂದೊಮ್ಮೆಗೆ ನನ್ನ ಮಾಂಗಲ್ಯಕ್ಕೆ ಅಲ್ಲ, ನನ್ನ ಹಣೆಯ ಸಿಂಧೂರವೇ ವಹಿಸಿ ಹೋಯಿತು, ನನ್ನ ಮಾಂಗಲ್ಯವೇ ಕಳಿಸಿ ಹೋಯಿತು ಎಂದಿದ್ದೆ ಮತ್ತೆ ಈ ಪ್ರಪಂಚದಲ್ಲಿ ನಾನು ಬದುಕುವುದಕ್ಕೆ ಇಷ್ಟಪಡುವುದಿಲ್ಲ ಪ್ರಭು. ನೀವೆಲ್ಲ ನಾನಲ್ಲಿ, ನೀವು ಸೇರಿಕೊಳ್ಳುತ್ತಾ ಲೋಕವನ್ನು ನಾನು ಕೂಡ ಕ್ಷಣಾರ್ಧದಲ್ಲಿ ಸೇರಿಕೊಂಡು ಓಡಿಯುತ್ತೇನೆ. ಆದರೆ ಒಂದು ನಮ್ಮಿಬ್ಬರ ದಾಂಪತ್ಯದ ಜೀವನದ ಬಲದ ಪ್ರತೀಕವೋ ಎಂಬ ಹಾಗೆ ನಮಗೆ ಹುಟ್ಟಿಕೊಂಡ ಮಗ ಅಭಿಮನ್ಯು ಕುಮಾರ ಇದ್ದಾನೆ. ಆ ಕಣ್ಣು ತಪ್ಪಲಿಯಾಗಿ ಹೋಗ್ತಾನಲ್ಲ ಸ್ವಾಮಿ, ಆ ಮಗುವಿಗೆ ಗತಿ ಯಾರಿದ್ದಾರೆ ಪ್ರಭುವೆ? ಇದೊಂದೇ ಚಿಂತೆ ನನಗೆ ಸ್ವಾಮಿ. ಸುಭದ್ರ, ದೇವ ನೊಂದುಕೊಂಡೆಯೇ? ನಿಜ. ನೀನು ನೀನಾಗಿ ಇಲ್ಲದೆ ಆ, ಕೃಷ್ಣಾನುಜೆಯಾಗಿ ಆಡಿದಂತಹ ಕಾಲಕ್ಕೆ ನಾನು ಕಠೋರವಾಗಿಯೇ ನಿನ್ನಲ್ಲಿ ವ್ಯವಹರಿಸಬೇಕಾಗಿ ಬಂತು. ಓ, ಈಗ ಚೆನ್ನಾಗಿ ನೀನಾಗಿ ಯೋಚಿಸು. ಏನು ಸ್ವಾಮಿ? ತ್ರಿಲೋಕ ವಿಜಯಿಯಾದಂತಹ ಅರ್ಜುನನ ಸತಿಯಾಗಿ ಹಾ, ಕೊಟ್ಟ ವಚನವನ್ನು ನಾಶ ಮಾಡಿ ಹ್ಮ್. ಹೇಗಾದರೂ ಹೇಡಿಯಂತೆಯೇ ಬದುಕುವುದನ್ನು ನೀನು ನಿರೀಕ್ಷಿಸುತ್ತೇನೆ ಹೇಳು. ಖಂಡಿತ ಇಲ್ಲ ಸ್ವಾಮಿ, ನನ್ನ ನಿರ್ಧಾರ ಸರಿಯಲ್ಲ ಅಂತ ನಿನಗೆ ನಾನು ಈಗ ಕಾಣಿಸ್ತದೆ. ಕಾಣಿಸುವುದೇ ಇಲ್ಲ. ಯಾಕೆ ಅಂತ ಹೇಳಿದರೆ ಕ್ಷಾತ್ರಿಯರು ತಾವು ಕ್ಷಾತ್ರಿಯಕ್ಕೆ ಧರ್ಮದ ಅನುಗುಣವಾಗಿ ನಡೀತಾ ಇದ್ದೀರಾ. ಕೊಟ್ಟಂತಹ ಮಾತಿಗೆ ಯಾವತ್ತೂ ಕೂಡ ಇಲ್ಲ ಸಲ್ಲ ಎಂಬ ಹಾಗೆ ಹೇಳುವುದಕ್ಕಾಗುವುದಿಲ್ಲವಲ್ಲ. ಮಾತಿನ ಪ್ರಕಾರವಾಗಿ ನಡೆಯಲೇಬೇಕಲ್ಲ ಪ್ರಭುವೆ. ಸುಭದ್ರ, ದೇವ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಅನ್ನುವುದರಿಂದ ಅಲ್ಲ ಅವನ ಬದುಕು. ಖಂಡಿತ ಬದುಕಿದಷ್ಟು ದಿವಸ ಹೇಗೆ ಬದುಕಿದ ಅನ್ನುವುದರಿಂದ ಲೋಕದಲ್ಲಿ ಅವನಿಗೆ ಮನ್ನಣೆ ಸಿಗುತ್ತದೆ. ನಿಜ ಸ್ವಾಮಿ. ಬಹುದೀರ್ಘ ಕಾಲ ಬದುಕಬೇಕು ಅನ್ನುವಂತಹ ಅಪೇಕ್ಷೆ ಇಲ್ಲದೆ ಇದ್ದವ ಪಾರ್ಥ ಅಂತ ನನ್ನ ಮಾತಿನ ಧ್ವನಿಯಲ್ಲ. ಹಾ, ಆದರೆ